ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಎನ್ ಸುರೇಖಾ ಶೆಟ್ಟಿ. ವಾರ್ತೆದ ವಿವರ. ಪುತ್ತೂರು ತಾಲೂಕು ಸವಣೂರದ ವಿದ್ಯಾರಶ್ಮಿ ವಿದ್ಯಾಲಯಡು ಕೇಂದ್ರ ಸರ್ಕಾರದ ಜತೆ ಸೇರಿಗೆಡು ಅನುಷ್ಠಾನ ಮಲ್ತನ ಅಟಲ್ ಟಿಂಕರಿಂಗ್ ಲ್ಯಾಬ್ ಐತಾರ ಒದಿಪನಾಂಡ್. ರಾಜ್ಯ ಬಿಜೆಪಿ ಗುರಿ ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮೆಡ್ ಮಂತ್ರಿ ಎಸ್ ಅಂಗಾರ ಅಟಲ್ ಟಿಂಕರಿಂಗ್ ಲ್ಯಾಬ್ ಒದಿಪನ ಮಲ್ತಿರು. ಪುತ್ತೂರು ತಾಲೂಕು ಸವಣೂರದ ವಿದ್ಯಾರಶ್ಮಿ ವಿದ್ಯಾಲಯಡು ಕೇಂದ್ರ ಸರ್ಕಾರದ ಜತೆ ಸೇರಿಗೆಡು ಅನುಷ್ಠಾನ ಮಲ್ತಿನ ಅಟಲ್ ಟಿಂಕರಿಂಗ್ ಲ್ಯಾಬ್ ಐತಾರ ಉದಿಪನಾಂಡ್. ರಾಜ್ಯ ಬಿಜೆಪಿ ಗುರ್ಕಾರ್ಯರ ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮೆಡ್ ಮಂತ್ರಿ ಎಸ್ ಅಂಗಾರ ಅಟಲ್ ಟಿಂಕರಿಂಗ್ ಲ್ಯಾಬ್ ಉದಿಪನ ಮಲ್ತಿರ. ಮಂತ್ರಿ ಎಸ್ ಅಂಗಾರಪ್ಪ ತಿಳಿದು ಅಟಲ್ ಟಿಂಕರಿಂಗ್ ಯೋಜನೆ ಹಿಡಿದು ಗ್ರಾಮೀಣ ಭಾಗದ ಕಲ್ಪನ ಜೋಕುಲು ವಿಜ್ಞಾನ ಕ್ಷೇತ್ರಡು ಸಾಧನೆ ಮಲ್ಪರ ಒಂದುನ ವಾತಾವರಣ ಉಂಡಾತಂಡ. ಬರವು ಕ್ಷೇತ್ರಡು ತಂತ್ರಜ್ಞಾನ ಸಿರ್ಸಾವನಡೊಂದು ಕೇಂದ್ರ ಸರ್ಕಾರ ಇಂಚಿನ ಜನಪರ ಯೋಜನೆಯನ್ನು ಕೊರೊಂದುಂಡೊಂದು ಪಂಡೆರ. ಇವತ್ತು ಜಗತ್ತಿಗೆ ಕೂಡ ತಮ್ಮ ಭಾರತದ ಶಕ್ತಿಯನ್ನ ತೋರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಅದಕ್ಕಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ವಿದ್ಯಾರ್ಥಿಗಳು ಕೇವಲ ವಿದ್ಯೆಯನ್ನು ಪಡ್ಕೊಳ್ಳೋದು ಮಾತ್ರ ಅಲ್ಲ, ಪಡೆದಂತ ವಿದ್ಯೆಯನ್ನ ನಾವು ಪ್ರದರ್ಶನ ಮಾಡಬೇಕು. ಆ ರೀತಿಯ ಬುದ್ಧಿಶಕ್ತಿಯ ಬಳಕೆಯನ್ನ ಮಾಡಬೇಕು. ಆ ರೀತಿಯ ಬುದ್ಧಿಶಕ್ತಿಯ ಬಳಕೆಯನ್ನ ಮಾಡುವುದರ ಮೂಲಕ ಅನೇಕ ಆವಿಷ್ಕಾರವನ್ನ ಕಂಡುಹಿಡಿಯುವಂತ ಕೆಲಸವನ್ನ ಯಾವಾಗ ಮಾಡ್ತೇವೆ, ಆಗ ನಮ್ಮ ವಿದ್ಯೆಯ ಜೊತೆಗೆ ನಾವು ವಿಶೇಷವಾಗಿರತಕ್ಕಂಥ ಒಂದು ಶಕ್ತಿಯನ್ನ ಪಡೆಯುವುದರ ಮೂಲಕ, ಆ ರೀತಿಯ ಒಂದು ಆವಿಷ್ಕಾರವನ್ನ ಮಾಡುವುದರ ಮೂಲಕ ನಾವು ಕೂಡ ನಮ್ಮ ಶಕ್ತಿಯನ್ನ ಪ್ರದರ್ಶನವನ್ನ ಮಾಡಲಿಕ್ಕೆ ಸಾಧ್ಯತೆ. ಅಮೃತ ರಶ್ಮಿ ನೆಂಪದ ಸಂಚನ ನಳಿನ್ ಕುಮಾರ್ ಕಟೀಲ್ ಬಿಡುಗಡೆ ಮಲ್ತಿರ. ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮೆದ ಭಾಷಣ ಮಲ್ತಿದ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ವಿಜ್ಞಾನ ಕ್ಷೇತ್ರಡ್ಲ ಭಾರತದ ಜೋಕುಲು ಮಿತ್ತ ಮಟ್ಟದ ಸಾಧನೆ ಮಲ್ಪಡೊಂದು ಅಟಲ್ ಟಿಂಕರಿಂಗ್ ಯೋಜನೆ ಹೆಸರು ಮಲ್ತಿರ. ಈ ಯೋಜನೆಯನ್ನು ದೇಶದ ಪ್ರಯೋಗವಾದ ಅನುಷ್ಠಾನ ಮಲ್ತಿದೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಡ ಅಂಚಾದ ನಮ್ಮ ಜಿಲ್ಲೆ ಅಟಲ್ ಟಿಂಕರಿಂಗ್ ಲ್ಯಾಬ್ ದ ಪ್ರಯೋಗಶಾಲೆ ಆತನೊಂದು ಪಂಡಿರ. ಹೈಸ್ಕೂಲ್ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಪ್ರೇರಣೆಗಳನ್ನು ಕೊಡತಕ್ಕಂಥದ್ದು, ಅವರ ಅನ್ವೇಷಣಾ ಭಾವನೆಗಳನ್ನ ಜಾಗೃತಿ ಮಾಡತಕ್ಕಂಥದ್ದು, ಪ್ರಯೋಗಶೀಲತೆಯ ಮಾನಸಿಕತೆಯಲ್ಲಿ ವಿದ್ಯಾರ್ಥಿಗಳನ್ನ ವಿಜ್ಞಾನಿಗಳನ್ನಾಗಿ ಬೆಳೆಸ್ತಕ್ಕಂಥ, ಸಂಶೋಧಕರನ್ನಾಗಿ ಬೆಳೆಸ್ತಕ್ಕಂಥದ್ದು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಟಿಂಕರಿಂಗ್ ಲ್ಯಾಬಿನ ಪರಿಕಲ್ಪನೆಗಳನ್ನ ಕಂಡರು. ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನ ಕೊಟ್ಟರು ದೇಶದಲ್ಲಿ ಮೊದಲ ಬಾರಿಗೆ. ಬಹಳ ಆನಂದ ಏನು ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಆಯ್ಕೆ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಈ ದೇಶದ ಶಿಕ್ಷಣ ಕಾಶಿಯಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅಟಲ್ ಟಿಂಕರಿಂಗ್ ಲ್ಯಾಬಿನ ಪ್ರಯೋಗಶಾಲೆ. ಹಿರಿಯ ವಾರ್ತಾ ಮಾಣಿ ಪಿ.ಬಿ. ಹರೀಶ್ ರೈ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಶಶಿಕುಮಾರ ರೈ ಬಾಲ್ಯೊಟ್ಟು, ಪುತ್ತೂರು ಎಪಿಎಂಸಿದ ದುಂಬದ ಗುರ್ಕಾರ್ಯರು ದಿನೇಶ್ ಮೇದು, ಸವಣೂರು ಗ್ರಾಮ ಪಂಚಾಯತ್ ಗುರ್ಕಾರ್ದಿ ರಾಜೀವಿ ಶೆಟ್ಟಿ, ಪುತ್ತೂರು ರಾಮಕೃಷ್ಣ ಮಲ್ಲ ಶಾಲೆದ ಶಿಕ್ಷಕಿ ಜಯಲಕ್ಷ್ಮಿ ರೈ, ವಿದ್ಯಾರಶ್ಮಿ ವಿದ್ಯಾಲಯದ ಆಡಳಿತಾಧಿಕಾರಿ ಅಶ್ವಿನ್ ಎಲ್ ಶೆಟ್ಟಿ, ಟ್ರಸ್ಟಿ ರಶ್ಮಿ ಅಶ್ವಿನ್ ಶೆಟ್ಟಿ, ಉದ್ಯಮಿ ಸುಂದರ ರೈ, ವಿದ್ಯಾರಶ್ಮಿ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ನಾರಾಯಣಮೂರ್ತಿ, ಸಂಚಾಲಕರು ಕೆ ಸೀತಾರಾಮ ರೈ, ವಿದ್ಯಾಲಯದ ಪ್ರಿನ್ಸಿಪಾಲರು ಸೀತಾರಾಮ ಕೇವಲ ಪಾಲ್ಗೊಂಡಿರು. ಉಪನ್ಯಾಸಕಿ ರಾಜಿ ಕಾರ್ಯಕ್ರಮ ಸುಧಾರ್ತಿರ. ಪಡುಬಿದ್ರೆ ರಾಷ್ಟ್ರೀಯ ರಾಜಮಾರ್ಗ ಅಜ್ಪತಾಜಿತ ಪೆಟ್ರೋಲ್ ಪಂಪದ ಎದುರು ಡ್ರೈವರ್ನ ಪತ್ತು ತತ್ತಿನ ಮೀಂದ ಟೆಂಪ ಒಂಜಿ ಮಗರ್ನ ಸಂಗತಿ ಅಂಗಾರೆ ಕಾಂಡೆ ನಡೆತಿದ್ರು. ಟೆಂಪೋಡು ಮಲ್ಪೆಡ್ದು ಕುಡ್ಲದಂಚಿ ಗೊಬ್ಬರದ ಮೀನು ಸಾಗವಂದಿತ್ತಿರು. ಪಡುಬಿದ್ರೆ ರಾಷ್ಟ್ರೀಯ ರಾಜಮಾರ್ಗ ಅಜ್ಪತಾಜಿತ ಪೆಟ್ರೋಲ್ ಪಂಪದ ಎದುರು ಡ್ರೈವರ್ನ ಪತ್ತು ತತ್ತಿನ ಮೀನದ ಟೆಂಪ ಒಂಜಿ ಮಗರ್ನ ಸಂಗತಿ ಅಂಗಾರೆ ಕಾಂಡೆ ನಡೆತದಂಡ. ಮಲ್ಪೆಡ್ದು ಕುಡ್ಲದಂಚಿ ಗೊಬ್ಬರದ ಮೀನೆತ್ತಿನ ಟೆಂಪ ಪೋಂದಿತ್ತದು. ರಾಜಮಾರ್ಗಡು
ಡ್ರೈವರ್ನ ಪತ್ತತದ ಮಗರ್ದಂಡ ಟೆಂಪೋ ಡ್ರೈವರ್ಗೆ ಇಳ್ಯ ಮಟ್ಟದ ಪೆಟ್ಟಾತಂಡ ಹೆಜಮಾಡಿ ಟೋಲ್ ಗೇಟ್ದ ಬೇಲದಕ್ಲು ಜಾಗಿಗೆ ಬತ್ತದ ರಾಜಮಾರ್ಗದ ಗಾಡಿ ತೆಪ್ಪಾದ ಸರಿಯಾಯಿನ ಸಂಚಾರಗೂ ಇಡೆಮಲ್ತು ಕೊರಿಯರ ಪಡ್ಯತ್ರ ಪೊಲೀಸ್ ಸ್ಟೇಷನ್ದ ಅಧಿಕಾರಿ ಪುರುಷೋತ್ತಮ ಭೇಟಿ ಕೊಡದು ಸಂಗತಿ ಪಿಂದೊಂಡೇರ. ಬಿರುವೇರಿನ ಕಸುಬುದ ಕಲಿನ ಸರ್ಕಾರ ನಿಷೇಧ ಮಲ್ತರವ ಸರಿಯತ್ತು ಈಡಿಗ ಬೇರುವೇರು ಸಮುದಾಯದ ಪಣವ ಕಾಸುಗ ಪೆಟ್ಟ ಪಾಡಿಯರ ಇನ್ನೇನು ಉಂತಾಯರೆಂದು ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಕುಡ್ಡಡ ಸರ್ಕಾರದ ಮಿತ್ ಎವ್ರತೋ ಚಾತಿರು. ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತಿರ್ದು ಬಿರುವೇರೆನ ಕಸುಬುದ ಕಲಿನ ಸರ್ಕಾರ ನಿಷೇಧ ಮಂತಿನವು ಸರಿಯತ್ತು ಈಡಿಗ ಬಿರುವೇರೆ ಸಮುದಾಯದ ಪಣವ ಕಾಸುಗ ಪೆಟ್ಟು ಪಾಡಿಯರೆಂದೇನು ಉಂತಾಯರ ಅಂದು ಆರು ಸರ್ಕಾರದ ಮಿತ್ ಎವ್ರತು ಜಯರ. ಕುಡ್ಲಬಕ ಒಡಿಪು ಜಿಲ್ಲೆ ಬುಡ್ದು 29 ಜಿಲ್ಲೆಲೆಡ್ ಎಂಕ್ಲೆನ ಕಸುಬನ್ನು ಬಂದ್ ಮಲ್ದೇರ ಮಾತಾ ಸಮುದಾಯದಕ್ಲು ಅಕ್ಲೆಕ್ಲನ ಕಸುಬು ಮಲ್ತೊಂದುಲ್ಲೇರ ಆಂಡ ಸರ್ಕಾರ ಎಂಕ್ಲೆನ ಸಮುದಾಯದ ಕಸುಬನ್ನು ಉಂತಾಯಿಂದ ಎಂದು ಆರು ಪ್ರಶ್ನೆ ಪಾಡಿಯರ. ರಡ್ಡು ಸರತ್ತ 23 ಓಟುಡು ರಾಜ್ಯದ ಮುಖ್ಯಮಂತ್ರಿಲ ಈಡಿಗ ಸಮುದಾಯದಾರ ಆಯರೆ ಉಲ್ಲೇರ ಇತ್ತೆಲ್ಲ 10 ಮುಖ್ಯಮಂತ್ರಿ ಸ್ಥಾನಗೂ ಎಂಕ್ಲೆಗ್ ಹಕ್ಕೊಂಡು ಆಂಡ ಇತ್ತೆ ಮಂತ್ರಿ ಅದುಪುನ ಶ್ರೀನಿವಾಸ ಪೂಜಾರಿ ಸುನಿಲ್ ಕುಮಾರ್ ಸಮಾಜಗೂ ದಾಲ ಇಡೀ ಸಮಾಜದ ಸಾಧಿನ ತಪ್ಪೊಂದುಲ್ಲೆರಂದು ಏವ್ರತು ಜೈನ ಪ್ರಣವಾನಂದ ಸ್ವಾಮೀಜಿ ಮುಖ್ಯಮಂತ್ರಿಲೆಗ್ ದಮ್ ಇತ್ತಂಡ ನಿಗಮ ಮಂಡಳಿ ತುರ್ತು ಕಟ್ಟೊಡೊಂದು ಪಂಡ್ಯರ. ಎಂಕ್ಲಿನ ನಾಯಕರು ಪಕ್ಷದ ಇತ್ತಂಡಲ ದಾಲ ಮಲ್ತೊಂದಿಜ್ಜರ. ನನದ ಓಟದ ಪೊರ್ತುಡು ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡ ತಿರ್ಗಾಟ ಮಲ್ತದ ಸಮಾಜ ಜಾಗೃತಿ ಮೂಡಾವ ಬಿರುವೇರೆ ಸಮಾಜಡು ಬಾರಿ ಹೆಚ್ಚ ಓಟು ಉಂಡು ಅಂಡ ಎಂಕ್ಲಿನ ಸುಮಾರು ಮಲ್ಪನ ಒನಿಕ್ಲೆಗ್ ಮಾರಕಾಯರೆ ಉಂಡು. ಎಂಪಿ ಕ್ಷೇತ್ರಡು ಬಿರುವೇರೆ ಸಮುದಾಯ 5,35,000 ಓಟುಂಡು ಆಂಡ ಬಿಜೆಪಿ ರಾಜ್ಯ ಗುರುಕಾರ್ಯದ ಕ್ಷೇತ್ರದ ಸಂಸದರ ನಳಿನ್ ಕುಮಾರ್ ಕಟೀಲ್ ಸತ ಎಂಕ್ಲನ ಸಮಾಜಗೂ ದಾನ ಮಲ್ದಿಜರ. ಪ್ರವೀಣ್ ನೆಟ್ಟಾರನ ಬುಡಿದಿಗ ಮುಖ್ಯಮಂತ್ರಿ ಕಾಯಂ ಬೆಲೆ ಕೊರಡ ವಿಧಾನಸಭೆತ ಅಂಗಣದೊಲೈ ನಾರಾಯಣ ಗುರುಕ್ಲನ ಮೂರ್ತಿ ಸ್ಥಾಪನೆ ಮಲ್ಪಡಂದು ಒತ್ತಾಯ ಮಲ್ತಿನ ಪ್ರಣವಾನಂದ ಸ್ವಾಮೀಜಿ ಬೇತೆ ಬೇತೆ ಬೇಡಿಕೆಲೆ ನಡಪಾದ ಕೊರಿಯರೆ ಒತ್ತಾಯ ಮಲ್ತದ ಬೊಕ್ಕ ಬಿರುವೇರೆ ಸಮುದಾಯದ ಜಾಗೃತಿಗೆ 15 ದಿನ ತೌಲೈ ಪಾದಯಾತ್ರೆ ಮಲ್ಪರೆ ಉಲ್ಲೆಂದು ಪಂಡ್ಯರ. ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಬೊಮ್ಮಯ್ಯ ಅವರು ಹಾಗೂ ನಮ್ಮ ಸಮುದಾಯದ ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಕೂಡ ಸೇರಿಕೊಂಡು ಈಡಿಗ ಬಿಲ್ಲವ ಸಮುದಾಯವನ್ನೇ ದಾರಿ ತಪ್ಪಿಸ್ತಕ್ಕಂಥದ್ದು. ನಾವು ಸುಮಾರು 500 ಕೋಟಿ ರೂಪಾಯಿಯನ್ನೇ ಘೋಷಣೆ ಮಾಡಿ ನಿಗಮ ಮಂಡಳಿಯನ್ನೇ ಘೋಷಣೆ ಮಾಡಿ ಅಂತ ನಾವು ಕೇಳಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಹಾಗೂ ಸುನಿಲ್ ಕುಮಾರ್ ಅವರು ಷಡ್ಯಂತ್ರ ಮಾಡಿಕೊಂಡು ಮೊನ್ನೆ ಬ್ಯಾಂಗ್ಳೂರಲ್ಲಿ ಕಳೆದ 5 ದಿನ ಹಿಂದೆ ಈಡಿಗ ಸಮುದಾಯದ ಕಾರ್ಯಕ್ರಮಕ್ಕೆ ಹೋಗಿ 5 ಕೋಟಿ ರೂಪಾಯಿಯನ್ನ ಕೊಡ್ತೀವಿ, ಸಮುದಾಯ ಭವನನ್ನು ಕೊಡ್ತೀವಿ ಅಂತ ಹೇಳಿದರು. ಅದನ್ನ ಜೊತೆ ಏನು ಹೇಳಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರದ್ದು ಸ್ಫೂರ್ತಿ ದಿನವಂತ ಹೇಳಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದರು. ಮತ್ತು ನಿಗಮವನ್ನೇ ಘೋಷಣೆ ಮಾಡೋಕ್ಕಾಗಲ್ಲ ಅಂತ ಕೂಡ ಮಾತು ಕೂಡ ಮುಖ್ಯಮಂತ್ರಿ ಅಲ್ಲಿ ಹೇಳಿರತಕ್ಕಂಥದ್ದು. ಇದು ಈಡಿಗ ಬಿಲ್ಲವ ಸಮುದಾಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ವಂಚನೆ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಹಾಗೂ ಮಾನ್ಯ ಸುನಿಲ್ ಕುಮಾರ್ ಅವರು ಸೇರಿಕೊಂಡು. ಹಾಗಾಗಿ ನಾವು ಹೇಳತಕ್ಕಂಥದ್ದೇನು, 14 ಜಾತಿಗೆ ಈಗಾಗಲೇ ಕರ್ನಾಟಕದಲ್ಲಿ ನಿಗಮ ಮಂಡಳಿ ಘೋಷಣೆ ಮಾಡಿದ್ದೀವಿ. ಮುಖ್ಯಮಂತ್ರಿಗೆ ತಾಕತ್ತು ದಮ್ಮು ಇದೆ ಅಂದರೆ ಈ ನಿಗಮ ಮಂಡಳಿ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಾ ಕೊಡಿ. ಇತ್ತೀಚೆಗೆ 1 ತಿಂಗಳ ಒಳಗಡೆ ಮರಾಠ ಸಮಾಜಕ್ಕೂ ಕೂಡ 100 ಕೋಟಿ ರೂಪಾಯಿಯನ್ನು ಕೊಟ್ಟು ನಿಗಮವನ್ನೇ ಘೋಷಣೆ ಮಾಡಿದ್ದಾರೆ. ಎಷ್ಟು 100 CR ಕೊಟ್ಟು ಮಾಡಿದ್ದಾರೆ 1 ತಿಂಗಳ ಒಳಗಡೆ. ಆದರೆ ಈಡಿಗ ಸಮುದಾಯಕ್ಕೂ ಬಿಲ್ಲವ ಸಮುದಾಯಕ್ಕೂ ಯಾಕೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನೇ ಇದು ಮಾಡಬೇಕಾಗತ್ತೆ. ಇದರಲ್ಲಿ ಸಚಿವ ಸುನಿಲ್ ಕುಮಾರ್ ಸಮುದಾಯವನ್ನೇ ಸಂಪೂರ್ಣವಾಗಿ ದಾರಿ ತಪ್ಪಿಸ್ತಕ್ಕಂಥದ್ದು ಸಚಿವ ಸುನಿಲ್ ಕುಮಾರ್ ಅವರು. ಇವತ್ತು ಮೊನ್ನೆ ಬೆಂಗಳೂರು ಆಗಿರುವ ಕಾರ್ಯಕ್ರಮಕ್ಕೆ ಉಮಾನಾಥ ಕೋಟ್ಯಾನ್ ಹೋಗಿರಲಿಲ್ಲ, ಆಮೇಲೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೋಗಿರಲಿಲ್ಲ, ನಮ್ಮ ಸಮುದಾಯದ ಶಾಸಕರುಗಳು ಯಾರೂ ಹೋಗಿರಲಿಲ್ಲ, ಹಾಲಪ್ಪ ಒಬ್ಬರೇ ಹೋಗಿದ್ದಾರೆ. ಹಾಗಾಗಿ ಸುನಿಲ್ ಕುಮಾರ್ ಅವರ ಸ್ವಾರ್ಥದಕ್ಕೋಸ್ಕರ, ಅವರ ರಾಜಕೀಯ ಲಾಭಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಈ ಸಮುದಾಯವನ್ನೇ ಬಿಲ್ಲವ ಸಮುದಾಯದನ್ನ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನೇ ಕೂಡ ಮಾಡತಕ್ಕಂಥದ್ದು. ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಇಲ್ಲ. ನಾನು ಈಗಾಗಲೇ ಮಂಗಳೂರು ಜಿಲ್ಲೆಯಿಂದ ಮತ್ತೆ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀನಿ. ಬಿಲ್ಲವ ಸಮುದಾಯದ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ಸಮುದಾಯವನ್ನೇ ಜಾಗೃತಿ ಮಾಡಿ ಮುಂದೆ ಬರುವ ವಿಧಾನಸಭಾ ಚುನಾವಣೆಗೆ ತಕ್ಕ ಪಾಠವನ್ನೇ ಈ ರಾಜಕೀಯ ಪಕ್ಷಕ್ಕೂ ಈ ಸರ್ಕಾರಕ್ಕೂ ಕಲಿಸ್ತೀವಿ ಅಂತಕ್ಕಂಥದ್ದು ಅನುಮಾನವನ್ನೇ ಇಲ್ಲ.
ಕ್ಯಾನ್ಸರ್ ಸೀಕಡು ನರಳಂದೊಪ್ಪುನ ಬರವು ಕಲ್ಪನ ಒರ್ತಿಗೆ ಸಾಯ ಆಯರೆಗಾದ ಸಮಾಜ ಸೇವಕಿಯರು ಸಂತೋಷ್ ಪನ್ಪುನಾರ್ ವೇಷ ಪಾಡ್ದು ಕುಂದಾಪುರ ಸಂತೆ ಬೊಕ್ಕ ಪರಿಸರದ ಪಾಕ ಅಂಗಡಿ ತಿರ್ಗದು ಕಾಸು ಪಡೆದು ಲಕ್ಷಡು ದೆಚ್ಚ ಪನವು ಒಟ್ಟು ಮಲ್ತದು ಬಡವೆರಾದುಪ್ಪುನ ಜವಂದಿನ ಕುಟುಂಬಗೂ ಒದುಕಾದು ಪುಣ್ಯ ಕಟ್ಟೊಂದಿರು. ಕ್ಯಾನ್ಸರ್ ಸಿಕ್ಕಡ ನರಳಂದೊಪ್ಪನ ಬರವು ಕಲ್ಪನ ಒರ್ತಿಗೆ ಸಾಯ ಎರೆಗಾದ ಸಮಾಜ ಸೇವಕರ ಒರಿ ವೇಷ ಪಾಡ್ದು ಕುಂದಾಪುರ ಸಂತೆ ಬೊಕ್ಕ ಪರಿಸರದ ಪಾಕ ಅಂಗಡಿ ತಿರ್ಗದು ಕಾಸು ಪಡೆದು ಲಕ್ಷೋರ್ದೆಚ್ಚ ಪಣವು ಒಟ್ಟು ಮಲ್ತದು ಬಡವೆರಾದುಪ್ಪನ ಜವಂದಿನ ಕುಟುಂಬಗೂ ಒದಗಾದ ಪುಣ್ಯ ಕಟ್ಟೊಂದಿರು. ಬೈಂದೂರು ತಾಲೂಕು ನಾವಂದ ಕಾಲೇಜಿಡ್ ಕಲ್ಪನ ರಶ್ಮಿತಾಗ ಕ್ಯಾನ್ಸರ್ ಸೀಕಿತ್ತದು ಅರಿನ ಕುಟುಂಬ ಮರ್ದಗ ಖರ್ಚು ಮಲ್ಪರೆ ಕಾಸುಗ ದಾನೆ ಮಲ್ಪನಿಂದ ಎಕ್ಕಂದೆಳ್ದಿತ್ತಿರು. ಇಂದಿನ ತೆರಿನ ಸಮಾಜ ಸೇವಕರ ಸಂತೋಷ್ ಪನ್ಪಿನಾರ್ ಕುಲೇತ ವೇಷ ಪಾಡ್ದು ಕುಂದಾಪುರ ಸಂತೆ ಬೊಕ್ಕ ಪೇಂಟಿದ ಕೆಲವು ಜಾಗಲೆಡ್ ನಾವಂತ ಕಾಲೇಜಿಡ್ ಕಲ್ಪಾವನಕ್ಲು ಮಕ್ಕಳನ್ನ ಒಟ್ಟುಗು ತಿರ್ಗದು 1 ಲಕ್ಷದೆಚ್ಚ ಪಣವು ಒಟ್ಟು ಮಲ್ತದು ರಶ್ಮಿತಾ ಕುಟುಂಬಕ್ಕೂ ಸಹಾಯ ಆತಿರು. ನಾವು ರಶ್ಮಿತಾ ಅಂತ ಸಾಮಾನ್ಯ ಒಂದು 19 ವರ್ಷ. ಈಕೆಗೆ ಬೋನ್ ಕ್ಯಾನ್ಸರಿಂದ 6 ವರ್ಷದಿಂದ ನರಳುತ್ತಾ ಇದ್ದಾಳೆ. 3 ವರ್ಷ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಸಹ ಹೆಚ್ಚಿನ ಫಲಕಾರಿ ಸಿಗದೆ, ಹಾಗಾಗಿ ಮುಂದಿನ ಜೀವನದಲ್ಲಿ ಅವಳು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾಳೆ. ಮುಂದಿನ ಚಿಕಿತ್ಸೆಗೆ ಸಾಮಾನ್ಯ 20 ಲಕ್ಷ ವೆಚ್ಚ ಖರ್ಚು ಆಗುತ್ತದೆ ಅಂತೇಳಿ ದೃಢೀಕರಣ ಪತ್ರದಲ್ಲಿ ಡಾಕ್ಟರುಗಳು ತಿಳಿಸಿರುತ್ತಾರೆ. ಹಾಗಾಗಿ ದಾನಿಗಳಾದ ತಾವೆಲ್ಲರೂ, ಯಾಕಂತೇಳಿದ್ರೆ ಇದು ಅವರ ಹೆತ್ತ ತಂದೆ ತಾಯಿ ತುಂಬ ಕಷ್ಟದಲ್ಲಿ ನೋವಿನಲ್ಲಿದ್ದಾರೆ. ಒಂದು ಹೊತ್ತು ಊಟಕ್ಕೂ ಸಹ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅಷ್ಟಿಷ್ಟು ಅಂತ ಭೇದ ಭಾವ ಇಲ್ಲ. ನೀವು ಕೊಡುವಂಥ ಪ್ರತಿ 1 ರೂಪಾಯಿನೂ ಸಹ ಆ ಒಂದು ನಮ್ಮ ಸೋದರಿಗೆ ಬಾಳಿನ ದಾರಿದೀಪ ಆಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ವಿಚಾರದಲ್ಲಿ ಸಹಕರಿಸಿ ಅಂತ ಬೇಡಿಕೊಳ್ಳುತ್ತಿದ್ದೇನೆ. ಪುತ್ತೂರದ ಅವಿನಾಶ ಪನ್ಪುನ ಜವನಗ್ ಫೋನ್ ಮಲ್ತದು ಜೂವ ದೆಪ್ಪುವ ಅಂತ ಪೋಡಿಪಾಯಿನ ಕೇಸ್ ಬೊಕ್ಕ ಪೆಟ್ಟುಪಾಡ್ನ ಕೇಸ್ಗೆ ಸಂಬಂಧಪಟ್ಟದು ಪುತ್ತೂರು ಪೊಲೀಸರು 4 ಆರೋಪಿಗಳನ್ನು ಪತ್ತದರು. ஒரு ஜவனுக்கு ஃபோன் வந்தது ஜீவதிப்போ அந்த போடிப்பாயின கேஸ் பக்க பெட்டுப்பாடின கேஸுக்கு சம்பந்தப்பட்டது புத்தூರು ಪೊಲೀಸರು 4 ಆರೋಪಿಗಳನ್ನು ಪತ್ತದೇರ. ನಿಖಿಲದ ಪ್ರತಾಪ್, ಜಗದೀಶಯ್ಯನೆ ಅಚ್ಚು, ಜೈನರ್ನ ಗುರಿತ ಶರತ್ ಕುಮಾರ್ ಬೊಕ್ಕ ಅಭಿಜಿತ್ 4 ಆರೋಪಿಲಾದುಲ್ಲೇರ. ಸೆಪ್ಟೆಂಬರ್ 17ಕ್ಕೆ ಪುತ್ತೂರದ ನಿರಾಳ ಪುದರ್ದ ಬಾರಡ್ ಈ ಸಂಗತಿ ನಡೆದಿತ್ತಂಡ ಪುತ್ತೂರದ ಅವಿನಾಶ್ ಪನ್ಪನಾಯಗ್ ಆರೋಪಿಲಿಡುವರಿ ಪ್ರತಾಪ್ ಪನ್ಪನಾಯ ಮೊಬೈಲ್ ಪೊಡಿಪಾಯಿನ ವಿಚಾರಗೂ ಸಂಬಂಧಪಟ್ಟದು ಪುತ್ತೂರದ ಬಾರಡಿತ್ತಿನ ಪ್ರತಾಪ್ ಬಕಾಯನ ದೋಸ್ತಲೇನ ಇಚಾರಿ ಪೆರ ಬತ್ತಿನ ಅವಿನಾಶಿಗ ಪೆಟ್ಟು ಪಾಡ್ದು ಆಯಡ ಇತ್ತಿನ ಕಾಸನು ಒಯ್ತದಿತ್ತೆರ. ಇಂದಕ್ಕೆ ಸಂಬಂಧ ಅವಿನಾಶ್ ಪ್ರತಾಪ್ ಬೊಕ್ಕ ಬಾಕಿದ ಕ್ಲಮಿತ್ ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತೆರ. ಆರೋಪಿಲೆನು ಪುತ್ತೂರು ಕೋರ್ಟ್ಗೆ ಹಾಜರಿ ಮಂತದಿತ್ತದು ಆರೋಪಿಲಿಗೆ ಕೋರ್ಟದ ಆದೇಶದಂಚ ನ್ಯಾಯಾಂಗ ಬಂಧನ ಪಾಡ್ತಂಡ. ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಕರ್ತವ್ಯ ಮಲ್ತೊಂದಿತ್ತಿನ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜಯಂತ್ ಪನ್ಪುನಾರ್ ಹುಷಾರಿದ್ದಂದೆ ಇತ್ತದು ಸೋಮವಾರ ಬಯ್ಯ ತಿಳಿಯರು. 1997 ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇರಿದು 25 ವರ್ಷ ಸೇವೆ ಸಂದಾತಿರು. ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಕರ್ತವ್ಯ ಮಲ್ತೊಂದಿತ್ತಿನ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜಯಂತ್ ಪನ್ಪನಾರ್ ಉಸರಿಜ್ಜಂದಿತ್ತದು ತಿರಿಯರ. ಬೇಕರ್ನಕಟ್ಟೆ ಸೌಜನ್ಯಲಿಂದ HP ರಾಮಚಂದ್ರ ಬಕ ಚಂದ್ರಾವತಿ ಮಕ್ಳಿನ ಮಗೆ ಜಯಂತ್ 1997 ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇರಿದ ಕರಿನ 25 ವರ್ಷಲೆಡ ದಕ್ಷಿಣ ಕನ್ನಡದ ಸುಳ್ಯ ಕುಡ್ಲನಗರ ಉತ್ತರ ಬಕ ದಕ್ಷಿಣ ಉರುವ ಪೊಲೀಸ್ ಸ್ಟೇಷನ್ ಲೆಡ್ ಕೆಲಸ ಮಲ್ತದೆ ಇತ್ತೆ. ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಕರಿನ 4 ವರ್ಷದ್ದು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆದ ಸೇವೆ ಸಂದ ಹೊಂದಿದ್ದೇರ. ಬಾರಿ ಆರೋಗ್ಯ ಕೆಟ್ಟದ ಉಸರಿಜ್ಜಂದ ಇತ್ತಿನ ಜಯಂತ್ರೇನ ಕುಡ್ಲದ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ಸೇರ್ಸಾದಿತ್ತಂಡ ಅಂಡಾರು ಸೋಮವಾರ ಬಯ್ಯಗ ತಿಳ್ದೇರ. ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಬೊಕ್ಕ ಕರ್ನಾಟಕ ಬ್ಯಾಂಕ್ ಜತೆ ಸೇರಿಗೆಡ್ ನಿಟ್ಟೆ KBL MSM ಕಾನ್ಕ್ಲೇವ್ ಬೊಕ್ಕ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ 2022 ಸೆಪ್ಟೆಂಬರ್ 24 ಕುಡ್ಲದ ಓಷನ್ ಪರ್ಲ್ ಹೋಟೆಲ್ ದೀವೊಂದುಂದು ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ದ CEO ಡಾಕ್ಟರ್ AP ಆಚಾರ್ ತಿರುಪಾದಿರು. ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಬೊಕ್ಕ ಕರ್ನಾಟಕ ಬ್ಯಾಂಕ್ ಜತೆ ಸೇರಿಕೆಡೆ ನಿಟ್ಟೆ KBL MSME ಕಾನ್ಕ್ಲೇವ್ ಬೊಕ್ಕ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ 2022 ಸೆಪ್ಟೆಂಬರ್ 24 ಕುಡ್ಲದ ಓಷನ್ ಫಾರ್ಲ್ ಹೋಟೆಲ್ ದಿವೊಂದುಂದು ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ದ CEO ಡಾಕ್ಟರ್ AP ಆಚಾರ್ ತಿರುಪಾದಿರ. ಸುದ್ದಿ ಕುಟುಡಾರ್ ಮಾಹಿತಿ ಕೊಡ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೊಕ್ಕ ಬ್ಯಾಂಕ್ ಆಫ್ ಬರೋಡದ ಪ್ರಯೋಜನ ದಿವನ್ನ ಕಾರ್ಯಕಾರರ್ದು MSME ಬುಲಿಚೆಲ್ಡುಪ್ಪುನ
ಅಡೆತಡೆಲಿನ ಗುಡ್ತಮಂದದ ತಂಕ್ಲಿನ ಬೇರೊಂದು ಹೆಚ್ಚು ಪರಿಣಾಮಕಾರಿಯಾದ ಏರಾಯರೆ ಗಮನ ಕೊಡ್ತುಂಡು. ಎಂಎಸ್ಎಂಇ ಸಚಿವಾಲಯವನ್ನು ಒಟ್ಟಿಗೆ ಸೇರ್ಸವನ ಉದ್ದೇಶ ಹಿಡಿದು ಈ ಕಾರ್ಯಕಾರನು ದೀವೊಂದೊಂದು ಪಂಡೇರ. ಎಂಎಸ್ಎಂಇಲಿನ ಡಿಜಿಟಲ್ ರೂಪಾಂತರಗೂ ಸಂಬಂಧಪಟ್ಟಿನ ಬೇತೆ ಬೇತೆ ಎಸ್ಎಲನ ಬಗೆಟ್ ಚರ್ಚೆ ಮಲ್ಪರೆ ಪಣವು ಕಾಸ್ ಸಂಸ್ಥೆಲು ನೀತಿ ತಯಾರು ಮಲ್ಪನಕ್ಲು ಪಣವು ಕಾಸ್ತ ಬಗೆಟ್ ತಿರಿನ ಕುಲ್ಬಕ್ಕ ಬೇತೆ ಉದ್ಯಮ ನಾಯಕರು ವಿಚಾರ ಕೊಟ್ಟುಡು ಪಾಲ್ದಿತೊನ್ವೇರ್ ಉದೀಪನ ಅಧಿವೇಶನಡು ಕರ್ನಾಟಕ ಬ್ಯಾಂಕ್ ಸಿಇಒ ಬಾಲಚಂದ್ರ, ನಿಟ್ಟಿ ಡೀಮ್ಡ್ ಯೂನಿವರ್ಸಿಟಿದ ಪ್ರೊಫೆಸರ್ ಚಾನ್ಸಲರ್ ವಿಶಾಲ್ ಹೆಗ್ಡೆ, ಎಫ್ಐಸಿಸಿಐದ ಕರ್ನಾಟಕ ರಾಜ್ಯ ಮಂಡಲದ ಗುರುಕಾರ್ಯರು ಕೆ ಉಲ್ಲಾಸ್ ಕಾಮತ್, ಐಸಿಎಐದ ಕುಡ್ಲಾ ಶಾಖೆದ ದುಂಬುದ ಗುರುಕಾರ್ಯರು ಎಸ್ಎಸ್ ನಾಯ್ಕ್ ಪಾಲ್ದಿತೊನ್ವೇರ್ ಒಂಜೊಂಜು ಗಂಟೆದ ಐನು ಅಧಿವೇಶನ ಅಟಣೆ ಮಲ್ದನಂದ ಡಾಕ್ಟರ್ ಎಪಿ ಆಚಾರ್ ಪಂಡೇರ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಈ ವರ್ಷ ಕರ್ನಾಟಕ ಬ್ಯಾಂಕಿನ ಮುಖ್ಯ ಪ್ರಾಯೋಜಕತ್ವ, ಅದರೊಟ್ಟಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಸಹ ಪ್ರಾಯೋಜಕತ್ವ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಅದರ ಕೂಡ ಸಹ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಎಂಎಸ್ಎಂಇ ಟೌನ್ ಹಾಲ್ ಅಂದರೆ ನೇರ ಸಂವಾದ ಕಾರ್ಯಕ್ರಮ, ಬ್ಯಾಂಕಿನವರು ಹಾಗೂ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಅವರೊಂದಿಗೆ ನೇರ ಸಂವಾದ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಸೊ ಈ ಎಲ್ಲ ಆದಮೇಲೆ ಈಗ ಎಂಎಸ್ಎಂಇಗಳಿಗೆ ಉತ್ತೇಜನ ಅಥವಾ ಒಂದು ಪ್ರೋತ್ಸಾಹ ಬಹುಮಾನ ಕಾರ್ಯಕ್ರಮ ಕೂಡ ಉಂಟು. We are having outstanding skill award which is categorized under best entrepreneur services and manufacturing, best innovative enterprise, most promising startup, most promising CEO, and one very important award we have majorly because there are a lot of women who are coming up in the society, building up enterprises, building up businesses. We wanted to give them a encouragement. So we are also having one award which is for an outstanding women entrepreneur. ಕರ್ನಾಟಕ ಬ್ಯಾಂಕ್ ಜನರಲ್ ಮ್ಯಾನೇಜರ್ ವಿನಯ ಭಟ್ ವಿಜಯ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಾದೇಶಿಕ ಮುಖ್ಯಸ್ಥರು ಮಹೇಶ್ ಜೆ, ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರು ಎಸ್ಎಸ್ ನಾಯಕ್ ಸುದ್ದಿ ಕೊಟ್ಟುಡಿಕ್ತೇರು. ಪುರಾಲ್ದ ಕೈತಳು ಅಡ್ಡೂರು ಪಲ್ಗುನಿಸಿದಿಟ್ಟು ಓಡ ಒಚ್ಚುನ ಕೆಲಸ ಮಲ್ತೊಂದಪುರ 95 ವರ್ಷದ ಕರೀಂ ಬ್ಯಾರಿ ಮಾತೆರೆಗ್ಲ ಮೋಕೆದ ಕರೆಮಾಕ 30 ವರ್ಷ ಪ್ರಾಯುಡು ಪುರಾಲ್ದ ಕೈತಲ್ದ ಅಡ್ಡೂರು ಪಲ್ಗುನಿಸಿದಿಟ್ಟು ಓಡ ಒಚ್ಚುನ ಕೆಲಸ ಸುರುಪತ್ತನ 6 ಇತ್ತಲ ಸೇವೆ ಸಂದ ಒಂದುಲ್ಲೆರು ಇತ್ತ ಆ ಬಗೆಟ್ ಒಂಜಿ ವರದಿ. ನಿಕ್ಲಿತ್ತೆ ತೋಂದುಪ್ಪನಾರ 95 ವರ್ಷ ಪ್ರಾಯದ ಕರೀಂ ಬ್ಯಾರೆ ಊರದಕ್ಲು ಮೋಕಿಡ ಕರೀಂ ಮಾಕ ಇಂಚಲೆಪ್ಪುವೇರ ಬುಡಂದೆ ಬೆನೊಂದುಪ್ಪನ ಸ್ವಾಭಿಮಾನಿ ಆರು ಏರಿಗ್ಲ ಪುದೆ ಅವಂದೆ ಆರೇ ಬಿಂದದ ಬದುಕ ಸಾಕವಂದಿಲ್ಲೆರ ಪುರಾಲ್ದ ಕೈತಲ ಅಡ್ಡೂರು ಪಲ್ಗುನಿಸುದಿಟ್ಟು ಓಡ వచ్చిನ ಕೆಲಸ ಮಲ್ದೊಂದುಪ್ಪನ ಕರೀಂ ಮಾಕ 30 ವರ್ಷ ಪ್ರಾಯಡು ಈ ಸೇವಾ ಕಾರ್ಯಗೂ ಜೈತೇರ ಕರಿನ ಅಶ್ಪ ವರ್ಷಲೆಡು ಒಂದುವೇ ಕೆಲಸ ಮಲ್ತೊಂದುಪ್ಪನ ಆರು ಇತ್ತೆಲ್ಲ ಪ್ರಾಣದ ಆಸೆ ಬಿಡ್ದು ಉಲ್ಲಾಸ ಒಮೇದೆಡು ಓಡ ವಚ್ಚಿದ ಜನಕ್ಲೆನ ಸುದೆ ಕಡಪ ಒಂದುಲ್ಲೆರ ಕರೀಂ ಬ್ಯಾರಿ ದಾನೆ ಪನ್ಪಿರಂದು ಅರನ ಬಾಯಿರದಕ್ಕೇನ್ಲೆ ನಾವು ಮಲ್ಲೂರು ಕಲಾಯಿ ಅಲ್ಲಿ ಬರ್ತದೆ ಅಲ್ಲಿ ತುಂಬ ಅಲ್ಲಿ ಕಲಾಯಿ ಕೊಳ ಜಾತ್ರೆ ಇದರಲ್ಲಿ ಬಸ್ಸಲ್ಲಿ ಅಷ್ಟು ಯಾವಾಗ ಏನೂ ಇಲ್ಲ ಇದೆ ದೋಣಿ ಅಲ್ಲಿ ಕೊಯ್ಯ ಉಂಟು ಅಲ್ಲಿ ತುಂಬ ಜನ ಅಲ್ಲೇ ಹೋಗೋದು ಎಲ್ಲ ಧೈರ್ಯದಲ್ಲಿ ಹೋಗೋದು ಬೇಡ ಅಂತ ಹೋಗೋದು ಬೇಡ ಅಂತ ನಾನು ಬರ್ತೇನೆ ಆಶ್ರಯ ಮಾಡಿದ್ರು ನಮ್ಮಲ್ಲಿ ಹೋಗೋದು ಬರ್ತದೆ ಅದು ಕೊಡ್ತಾರೆ ಅಲ್ಲಿ ಹೋಗೋದು ಅದೇನೂ ಇಲ್ಲ ಹೋಗು ಮತ್ತು ನಾಳೆ ಕೊಟ್ಟು ಹೋಗು
ಏನಿಲ್ಲ ಅದರಿಂದ ಏನಾಗುತ್ತೆ ನಮ್ದಲ್ಲಲ್ಲ ಅದೇನಂತ. ಸುದೆಭರಿತ ಕಡುಬು ಜಾಗದ ರೆಡ್ ಗ್ರಾಮಲಿನ ಸೇರ್ಸವನ ಕೊಂಡಿ ಅಡ್ಡೂರು ಆದಿತ್ತದ ಪಾಕ ವರ್ಷಲಿಡ್ದು ಭಾರಿ ಅನುಭವ ಎತ್ತಿನಾರು ಕರೀಂ ಏರೆಲ್ಲ ಬೇದೊಡ್ತುತುನಾರ ಅತ್ತು ಹಿಂದೂ ಮುಸ್ಲಿಂ ಮಾತಿರ್ಲ ಅರೆಗೂ ಒಂಜೆ ಅರೆಡ ಸ್ವಾರ್ಥ ಇಜ್ಜಿಂದು ಊರ್ದಕ್ಲು ಪನ್ಪೇರ. ಜನ ಉದ್ದೊಟ್ಟಿಗೆ ಹಾಕೋದು ಉದ್ದೊಟ್ಟಿಗೆ ಆ ಕಡೆಯಿಂದ ಜನವನ್ನು ಈ ಕಡೆಗೆ ಹಾಕೋದು ಇದನ್ನು ವೃತ್ತಿಯವರದು ಯಾರನ್ನು ಬಿಟ್ಟಿರಲಿಲ್ಲ. ಮತ್ತು ಯಾರು ಬಂದರೆ ಎಷ್ಟು ರಾತ್ರಿ ಒಂದು ಕರೆದರೆ ಅವರು ತಗೊಂಡೋಗಿ ಅವರ ಪಾಪ ಪುಣ್ಯ ನೋಡಿ ಬೇಜಾರಿಲ್ಲ. ಯಾರು ಬಂದರು ಇಷ್ಟು ಸಮಯಕ್ಕೆ ಬಂದದ್ದು ಹೇಗೆ ಬಂದದ್ದು ಏಕೆ ಬಂದದ್ದು ಕೇಳಲೇ ಇಲ್ಲ. ಅವರ ವೃತ್ತಿ ಜೀವನದಲ್ಲಿ ಅವ್ರು ಮಾಡ್ತಾಯಿದ್ರು ಇಷ್ಟರೊಳಗೆ. ಎಲ್ಲ ಹಿಂದೂ ಮುಸ್ಲಿಂ ಅಂದರೆ ಭೇದ ಇಲ್ಲ ಅವರಿಗೆ. ಯಾರನ್ನು ಬಂದರೆ ಒಂದು ಬರೋದು ಬೇಡ ಹಾಗೆ ಹೀಗೆ ಅಂತ ಹೇಳುವ ವಿಷಯನೇ ಇಲ್ಲ. ಅವರ ಜೀವನ ಅಂದರೆ ಖಾಲಿ ಹೊಟ್ಟೆಗೆ ತಕ್ಕ ಮಾತ್ರ ಜೀವನ. ₹1 ಇಟ್ಟುಕೊಳ್ಳುವ ವ್ಯವಸ್ಥೆ ಅವರ ಕೈಲಿ ಇಲ್ಲ. ಬೆಳಗ್ಗೆ ಬಂದರೆ 4 ಗಂಟೆ ತನಕ ಇರ್ತಾರೆ ಇಲ್ಲಿ. ಯಾವ ಜಾತ್ರೆ ಬೇರೆ ಆಗಲಿ. ಮತ್ತು ಇಲ್ಲಿ ಜಾತಿ ಭೇದ ಅಂತ ನಮಗೆ ಯಾರಿಗೂ ಇಲ್ಲ. ಈಗ ಮಾತ್ರ ಜಾತಿ ಭೇದ ಅಂತ ಆಗಿದೆ. ಇಲ್ಲಿ 74ನೇ ಇಸ್ವಿಯಿಂದ ಮಾಡ್ತಾಯಿದ್ದಾರೆ. ಬದುಕು ಸಾಗವನ ರೀತಿ ಬೆನ್ಪಾಟಿಗೆ ಕರಿಮಾಕೆರೆನ ಆರೋಗ್ಯನು ಒಂಜಿ ರೀತಿಡು ಒರಿಪಾದಂಡು ಕೈಕಾರು ಗಟ್ಟಿ ತಿನ್ನದ ಕಾಲ ಬೆಂದದು ತಿನ್ಪಂದು ಬಲವಾಯಿನ ನಂಬಿಕೆಡು ಬದುಕು ಸಾಗವನರಿಗೆ ಎಡ್ಡಿಪು ಬೈಕ್ಗಾತೆ. ಜಾಗತಿಕ ಬಂಟೆರ್ನ ಸಂಘೋಲಿನ ಒಕ್ಕೂಟದ ವರ್ಷದ ಸಾಮಾನ್ಯ ಸಭೆ ಬೊಕ್ಕ ವಿಶ್ವ ಬಂಟೆರ್ನ ಸಮ್ಮೇಳನ ಲೇಸ್ ಬೊಂಬೈ ಕುರ್ಲ ಮೂಡಾಯಿದ ಬಂಟೆರ್ನ ಭವನಡು ಐತಾರ ನಡಪಾಯಿನ ಹೊರತುಡು ತರಾವರಿ ಕಾರ್ಯಕ್ರಮಲಿನ ಅಟ್ಟನೆ ಮಲ್ತದಿತ್ತಿರು. ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಂಸದರು, ಬಿಜೆಪಿ ರಾಜ್ಯ ಗುರಿಕಾರ್ಯರು ನಳಿನ್ ಕುಮಾರ್ ಕಟೀಲ್, ಮಹಾರಾಷ್ಟ್ರದ ಒತ್ತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪಾಲ್ದೆತ್ತೊಂದು ಎಡ್ಡೆಪ್ಪು ಬೇಕಿರು. ಜಾಗತಿಕ ಬಂಟೆರ್ನ ಸಂಘಲಿನ ಒಕ್ಕೂಟದ ವರ್ಷದ ಸಾಮಾನ್ಯ ಸಭೆ ಬೊಕ್ಕ ವಿಶ್ವ ಬಂಟೆರ್ನ ಸಮ್ಮೇಳನ ಲೇಸ್ ಬೊಂಬಾಯಿ ಕುರ್ಲ ಮೂಡಾಯಿದ ಬಂಟೆರ್ನ ಭವನಡು ಐತಾರ ನಡಪಾಯಿನ ಪೊರ್ತುಡು ತರಾವರಿ ಕಾರ್ಯಕ್ರಮಲೇನು ಅಟ್ಟಣೆ ಮಲ್ತದಿತ್ತೇರ. ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮೆಂಟ್ ನಡತಿನ ಲೇಸುಡು ಕಾಂಡೆಡ್ದು ರಾತ್ರಿ ಮುಟ್ಟಲ ಸಾಕಂಡು ಬಂಟೆರ್ನ ಸಂಘಲಿನ ನಾಯಕರನ ಒಟ್ಟುಗು ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಂಸದರು, ಬಿಜೆಪಿ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್, ಮಹಾರಾಷ್ಟ್ರದ ಒತ್ತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಮಹಾರಾಷ್ಟ್ರದ ಎಂಪಿ ಗೋಪಾಲ ಸಿ ಶೆಟ್ಟಿ ಇಂಚ ಪಾಪಜನ ನಾಯಕರು ಪಾಲ್ದಿತ್ತೊಂದು ಬಂಟರ ಸಮ್ಮೇಳನ ಲೇಸಿಗೆ ಎಟ್ಟೆಪ್ಪು ಬಯಕೆಯರು. ಗುರ್ಕಾರ್ಮೆ ವಹಿಸಿದಿನ ಐಕಳ ಹರೀಶ್ ಶೆಟ್ಟಿ ಬೊಕ್ಕ ಅರೆನ ಬುಡಿದೆ. ಕಾರ್ಯಕ್ರಮ ಉದೀಪನ ಮಲ್ತಿನ ತೋನ್ಸೆ ಆನಂದ ಶೆಟ್ಟಿ ಬೊಕ್ಕ ಅರೆನ ಬುಡಿದೆ. ಬಂಟೆರ್ನ ಭವನಗೂ ಹೊಸ ವೇದಿಕೆ ಒದಗಾಯನ ಕೂಳೂರು ಕನ್ಯಾನ ಸದಾಶಿವ ಕೆ ಶೆಟ್ಟಿ ಇಂಚ ಬಂಟೆರ್ನ ಯಾನೆ ನಾಡವೇರ್ನ ಸಮಾಜದ ನಾಯಕರು ಪಾಲ್ದಿತ್ತೊಂಡಿರು. ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರೇ, ನಿಮಗಿದು ಅಭಿನಂದನೆ ಅಭಿವಂದನೆ, ನಿಮಗಿದು ಅಭಿನಂದನೆ ಅಭಿವಂದನೆ. ಸಮಾಜ ಪುರುಷನ ಅಭಂಗ ವಿಜಯ ಗೈಯುವ ಪುರುಷೋತ್ತಮರಿವರು. ಯಾರಾದರೂ ನಿಮ್ಮ ದೇವಸ್ಥಾನಕ್ಕೆ ಯಾರಾದರೂ ₹1,00,000 ಕೊಟ್ಟರೆ ಅದು ಇರಲಿ ಇರದೇ ಇರಲಿ 2 ಲಕ್ಷ ನಾನು ಬರ್ಕೊಂಡ್ಬಿಡು ಅಂತ. ಆ ಊರಿನಲ್ಲಿರೋ ಪ್ರತಿಷ್ಠೆ ಇದೆಯಲ್ಲ ಅದು ಬಹಳ ಮುಖ್ಯ. ಏನು ನನಗೆ ಆತ್ಮೀಯರು ಭಾಳ ಇದ್ದಾರೆ, ಅದಕ್ಕೆ ಇದೆಲ್ಲ ಗೊತ್ತಿರೋದು ನನಗೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಎಲ್ಲಿ ಬುದ್ಧಿವಂತಿಕೆ ಉಪಯೋಗ ಮಾಡಬೇಕು ವ್ಯಾಪಾರ ಬಿಸ್ನೆಸ್ನಲ್ಲಿ ಅದು ಮಾಡ್ತೀರಿ.
ಎಲ್ಲಿ ಹೃದಯವನ್ನು ಉಪಯೋಗ ಮಾಡ್ಕೋಬೇಕು, ನಮ್ಮ ಜನ, ನಮ್ಮ ನಾಡು, ನಮ್ಮ ದೇವರು, ನಮ್ಮ ಆಚಾರ ವಿಚಾರಗಳಿಗೆ ಅಲ್ಲಿ ಹೃದಯವನ್ನು ಉಪಯೋಗ ಮಾಡ್ಕೊಳ್ತೀವಿ. ಅದಕ್ಕಾಗಿ ಭಾಳ ಎಮೋಷ್ನಲ್ ಜನ, ಭಾಳ ಭಾವನಾತ್ಮಕವಾಗಿರುವಂಥ ಸಮಾಜ ಬಂಟ ಸಮಾಜ. हमारे जीवन में अपने परिवार के लिए तो हम सभी जीते हैं, अपने लिए भी हम सब जीते हैं, लेकिन एक हमारा बृहद परिवार होता है, वो बृहद परिवार हमारा समाज होता है, एक उससे भी बड़ा परिवार होता है, वो परिवार हमारा राष्ट्र होता है. ये परिवारों का भी विचार करना ये अपने आप में बहुत महत्वपूर्ण है. और जब इस प्रकार का विचार समाज में होता है तो ऐसे समाज को आगे बढ़ने से कोई रोक नहीं सकता. और वही विचार बंट समाज में हमारे बंट संघ के माध्यम से होता हुआ मुझे दिखाई पड़ता है. और इसलिए मैं तो केवल आप लोगों को बधाई देने के लिए आया हूँ और ये आश्वासित करने के लिए आया हूँ कि हमारे बंट संघ को जब भी मेरी आवश्यकता होगी मैं आपके साथ में हूँ. ಈ ಸಂಸ್ಥೆ ಮೂಜಿ ಸಂಸ್ಥೆ 100% ಏನು ಅಸೋಸಿಯೇಟ್ ಅದು ಉಳ್ಳೆ ಸಂಪೂರ್ಣ ಸಹಕಾರ ಉಂಡು. ಥ್ಯಾಂಕ್ ದಯಬಂಡ ವಿ ಆರ್ ಪ್ರೌಡ್ ಟು ಬಿ ಬಂಟ್. ಬಂಟರ ಸಂಸ್ಥೆನ ನಮ್ಮ ಎಡ್ಡೆ ಮಲ್ಪಡು, ಸ್ಟ್ರಾಂಗ್ ಮಲ್ಪಡು, ಬಂಟರ ಸಂಘವನ್ನು ಸ್ಟ್ರಾಂಗ್ ಮಲ್ಪಡು. ಮೂಲ ಬೊಂಬೈ ಎಂಕಲ್ ಬೊಂಬೈದ ಬಂಟ ಸಂಘದ ಬಾತಿರುವ ಅಂಚನೆ ಊರದ ಬಂಟ ಸಂಘಗಳ ಮಾತ ಅದಕ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮಾತಾಡ್ಲಾರು ಬೇತೆ ಬೇತೆ ನಮ್ಮ ಊರದ ಬಂಟ ಸಂಘದ ಮಾತಾಡಲ್ಲ ಅಕ್ಲಕ್ಕಲ್ನ ಬಂಟ ಸಂಘದ ನಮ್ಮ ಸಮಾಜವನ್ನು ಸುರು ನಮ್ಮ ಗಟ್ಟಿ ಮಲ್ದೋನ್ಗ ಎಡಗಿನಿತ ತುಳು ಸುದ್ದಿಲ ಮುಗಿದು ನನ್ನ ಲಾತ ಸುದ್ದಿಗಾದತ್ತು ಒಂದು ಪ್ಲೇ ನಮ್ಮ ಕುಡ್ಲ 24/7.